ಮಂಗಳೂರು ನಗರದಿಂದ ಬಜಪೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆ ಮರವೂರು ಸೇತುವೆ ಕುಸಿತದಿಂದ ಈ ಮಾರ್ಗ ಮೂಲಕ ಸಾಗುವ ಸಾವಿರಾರು ಮಂದಿ ಕಂಗೆಟ್ಟಿದ್ದಾರೆ. ಜೂನ್ 15ರಂದು ಕುಸಿದ ಮರವೂರು ಸೇತುವೆ ಭಾರೀ ನೀರಿನ ಅಲೆಗಳ ಹೊಡೆತಕ್ಕೆ ಸಿಲುಕಿ 3 ಅಡಿಗಳಷ್ಟು ಆಳಕ್ಕೆ ಕುಸಿದು ಸದ್ಯ ಇದರ ಮೇಲ್ಭಾಗದಿಂದ ಸಂಚಾರಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಹೀಗಾಗಿ ಇದೇ ಮಾರ್ಗದ ಮೂಲಕ ಸಂಚರಿಸುವವರಿಗೆ ಪರ್ಯಾಯ ಮಾರ್ಗವನ್ನು ಕಲ್ಪಿಸಿ ಅವಕಾಶವನ್ನು ನೀಡಲಾಗಿದೆ. ಪ್ರಸ್ತುತ ಮರವೂರು ಸೇತುವೆಯನ್ನ PWD ಇಲಾಖೆಯ ಮೂಲಕ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಮೂಲಕ ಕುಸಿದ ಸೇತುವೆಯನ್ನ ಮೇಲಕ್ಕೆತ್ತುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಹೈಡ್ರೋಲಿಕ್ ಜಾಕ್ ತಂತ್ರಜ್ಞಾನವನ್ನು ಅಳವಡಿಸುವ ಮೂಲಕ ಕುಸಿದ ಸೇತುವೆಯನ್ನ ನೆಲಭಾಗಕ್ಕೆ ಮೈಕ್ರೋ ಕಾಂಕ್ರೀಟ್ ಹಾಕಿ ಮತ್ತೆ ಮೇಲಕ್ಕೆತ್ತಿ ಸುಸ್ಥಿತಿಯಲ್ಲಿ ಇಡುವ ಕೆಲಸ ಮಾಡಲಾಗ್ತಾ ಇದೆ. ಪವರ್ ಪ್ಯಾಕ್ ಮೆಷಿನ್ ಮೂಲಕ ಕ್ರಿಬ್ ನೀಡಿ ಅದರ ಮೇಲೆ ಜಾಕನ್ನು ಅಳವಡಿಸಿಕೊಂಡು ಇದನ್ನು ಮೇಲಕ್ಕೆತ್ತಲಾಗುತ್ತದೆ ಎಂದು ಕಾಮಗಾರಿ ಮಾಡ್ತಾ ಇರುವಂತಹ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಗುತ್ತಿಗೆದಾರರು ತಿಳಿಸಿದ್ದಾರೆ. ಮಳೆಯ ನಡುವೆಯೂ ಕೆಲಸ ತ್ವರಿತಗತಿಯಲ್ಲಿ ಸಾಗ್ತಾ ಇದ್ದು ಪ್ರಗತಿಯನ್ನ ಕಾಣ್ತಾ ಇದೆ.